ಚೈತನ್ಯ ಕಲಾವಿದರು ಬೈಲೂರು ತಂಡದ ವತಿಯಿಂದ ಅಷ್ಟಮಿ ಶತಸಂಭ್ರಮ ಕಾರ್ಯಕ್ರಮವು ಏಪ್ರಿಲ್ 20ರಂದು ಸಂಜೆ 5ರಿಂದ 10 ಗಂಟೆಯವರೆಗೆ ಬೈಲೂರು ಬಸ್ ಸ್ಟ್ಯಾಂಡ್ನ ಹತ್ತಿರವಿರುವ ಸೌಂದರ್ಯ ಕಾಂಪ್ಲೆಕ್ಸ್ನ ಬಳಿ ನಡೆಯಲಿದೆ ಎಂದು ತಂಡದ ಪ್ರವರ್ತಕ ಪ್ರಸನ್ನ ಶೆಟ್ಟಿ ಬೈಲೂರು ತಿಳಿಸಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ತನ್ನ ರಚನೆ ನಿರ್ದೇಶನದಲ್ಲಿ ಇದು 10ನೇ ನಾಟಕವಾಗಿದ್ದು, ಅತಿ ಕಡಿಮೆ ಅವಧಿಯಲ್ಲಿ ಅಷ್ಟಮಿ ನಾಟಕ 100 ಪ್ರದರ್ಶನವನ್ನು ಪೂರೈಸಿದ್ದು 115ನೇ ಪ್ರದರ್ಶನದವರೆಗೂ ಬುಕ್ಕಿಂಗ್ ಪಡೆದುಕೊಂಡಿದೆ. ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು, ಮುಂಬೈನಲ್ಲಿಯೂ ನಾಟಕ ಪ್ರದರ್ಶನಕ್ಕೆ ಬೇಡಿಕೆ ಬರುತ್ತಿದೆ. ಸ್ಥಳೀಯವಾಗಿ ನಮ್ಮೂರಿನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು 10 ವರ್ಷದ ಹಿಂದೆ ಬೈಲೂರಿನಲ್ಲಿ ಚೈತನ್ಯ ಕಲಾವಿದರು ತಂಡ ರೂಪಿಸಲಾಯಿತು. ಈ ತಂಡದ ಸದಸ್ಯರ ಮೂಲಕ ತುಳುನಾಡಿನ ಜಾನಪದ ಹುಲಿವೇಷದ ಸುತ್ತ ಕತೆ ಬರೆದು ಅಷ್ಟಮಿ ನಾಟಕ ಕಟ್ಟಿಕೊಡಲಾಗಿದೆ ಎಂದರು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಾವೊಂದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾನು ಹುಟ್ಟಿ ಬೆಳೆದವ. ಬೇರೆ ಬೇರೆ ನಾಟಕ ತಂಡದಲ್ಲಿ ನಾಟಕವನ್ನು ಮಾಡಿ, ನಂತರ ಈ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ನಾಟಕಗಳನ್ನು ಮಾಡಿ, ತದನಂತರ ನಾನು ನಮನ ಕಲಾವಿದರ ನಿಟ್ಟೆ ಅಂತ ಒಂದು ನಾಟಕ ತಂಡ ಇತ್ತು, ವಿಲಾಸ್ ಕುಮಾರ್ ನಿಟ್ಟೆ. ಅದರಲ್ಲಿಯೂ ನಾನೊಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ ಅಭಿನಯಿಸಿ, ತದನಂತರ ನಾನು ಕಾಪು ರಂಗತರಂಗ ಕಲಾವಿದರು ಎನ್ನುವಂಥ ತಂಡದಲ್ಲಿ ಲೀಲಾಧರ್ ಶೆಟ್ಟಿ ಅವರ ತಂಡ ಕಾಪು ರಂಗತರಂಗ ಕಲಾವಿದರು, ಅದರಲ್ಲಿ ನಾನು ನಾಟಕದಲ್ಲಿ ಅಭಿನಯಿಸಿ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಅಲ್ಲಿ ಸೇರ್ಕೊಂಡ್ಬಿಟ್ಟು ನಂತರ ಅಲ್ಲಿ ಕಲಾವಿದನಾಗಿ, ಈಗ ಪ್ರಸ್ತುತ ನಾನೊಬ್ಬ ಅಲ್ಲಿ ಹಾಸ್ಯ ಕಲಾವಿದನೊಂದಿಗೆ ಮತ್ತು ಈಗ ನಿರ್ದೇಶಕನಾಗಿ ನಾನೀಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅಭಿನಯವನ್ನು ರಂಗತರಂಗ ಕಲಾವಿದರಲ್ಲಿ ಮಾಡ್ತಾ ಇದ್ದೇನೆ. ಆದರೆ ನಂತರ ನನ್ನ ಬಲೆತೆಲಿಪಾಲಿ ಅನ್ನುವಂಥದ್ದು 2013ರಲ್ಲಿ ಬಲೆತೆಲಿಪಾಲಿ ಅನ್ನುವಂಥ ಒಂದು ಕಾಮಿಡಿ ರಿಯಾಲಿಟಿ ಶೋ ಬಂತು. ಶಾಸ್ತಾವ ಭೂತಾನಾಥೇಶ್ವರದಲ್ಲಿ ವಿಜಯ ಇಂಟರ್ನಾಶ್ ಶೆಟ್ಟಿ ಮತ್ತು ಶಿವಶರಣ ನಮ್ಮ ಟಿ ಅವರ ಸಂಯೋಜನೆಯಲ್ಲಿ ಒಂದು ಬಂತು. ಅದರಲ್ಲಿ ನಾನು ಪ್ರಥಮವಾಗಿ ನನ್ನ ಪರ್ಫಾರ್ಮೆನ್ಸನ್ನು ನಾವು ಕೊಟ್ಟಿದ್ದೇವೆ. ಫಸ್ಟ್ ಸ್ಕಿಟ್ಟನ್ನು ಕೊಟ್ಟು ಅದರಲ್ಲಿ ನಾವು ಪ್ರಥಮ ಬಹುಮಾನವನ್ನು ನಾವು ಪಡೆದಿದ್ದೇವೆ. ನಂತರ ಸೀಸನ್ 1, ಸೀಸನ್ 2, ಸೀಸನ್ 3, ಸೀಸನ್ 4 ಅಂತ 4 ಬಾರಿ ನಾವು ಪ್ರಥಮ ಪ್ರಶಸ್ತಿಯನ್ನು ಬಲೆತೆಲಿಪಲ್ಲಿ ಪಡೆದಿದ್ದೇವೆ. ತದನಂತರ ನಾನು 2013ರಲ್ಲಿ ನಾನು ಆಲೋಚನೆ ಮಾಡಿದೆ, ನಾವು ಮಾತ್ರ ಕಲಾವಿದರಲ್ಲ, ನಮ್ಮ ಊರಲ್ಲಿ ಕೂಡ ಕಲಾವಿದರು ಬೆಳಿಬೇಕು, ಒಂದು ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚೈತನ್ಯ ಕಲಾವಿದರು ಅನ್ನುವಂಥದ್ದನ್ನು ತಂಡವನ್ನು ನಾನು ಪ್ರಾರಂಭಿಸಿದೆ 2014ರಲ್ಲಿ. 2014ರಲ್ಲಿ ನಾನು ಚೈತನ್ಯ ಕಲಾವಿದರು ಅಂತ ಮಾಡಿ ನವೆಂಬರ್ ತಿಂಗಳಲ್ಲಿ ನಾವು ಬಲೆತೆಲಿಪಾಲಿ ಅನ್ನುವಂಥ ಒಂದು ನಾಟಕವನ್ನು, 2 ಗಂಟೆಯ ನಾಟಕವನ್ನು, ಅದನ್ನು ರೆಕಾರ್ಡಿಂಗ್ ಡ್ರಾಮವನ್ನು ಮಾಡಿ, ನಂತರ ಅದರಲ್ಲಿ 45 ಶೋವನ್ನು 1 ವರ್ಷದಲ್ಲಿ ಮಾಡಿದ್ದೇನೆ. ಕಾರ್ಕಳ, ಉಡುಪಿ ಈ ಪರಿಸರ ಬೇರೆ ಬೇರೆ ಒಂದು ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಟ್ಟಿಗೆ ಒಂದು 20 ಜನರ ತಂಡವನ್ನು ರಚಿಸಿ ನಾನು ತಂಡವನ್ನು ಪ್ರಾರಂಭಿಸಿದೆ. ನನಗೆಲ್ಲ ಸಹಕಾರವನ್ನು ಇವರೆಲ್ಲ ಕೊಟ್ಟಿದ್ದಾರೆ. ನಂತರ 2015ರಲ್ಲೂ ನಾನು ಮೇ 22 ಅಂತ ನಾಟಕವನ್ನು ನಾನು ಮಾಡಿದೆ. ಆಮೇಲೆ ಸ್ಟಾರ್ ಅಂತ ಮಾಡಿದೆ. ನಂತರ ತುಯ್ನೆ ಪೊಯೆ, ಬುದ್ಧಿ ಚಪಾಟಿ, ಪಿರಪೋಂಡಿಗೆ ಮತ್ತು ಜುಟ್ಟು ಮೀಸೆ, ವಾರ್ಡ್ ನಂಬರ್ 2 ಮತ್ತು ಕಾಪುಗೆ ಒಂದು ಅಧ್ಯಕ್ಷರಂತ ನಾಟಕವನ್ನು ಬರೆದಿದ್ದೇನೆ. ಈ ವರ್ಷ ನಾನು ಕಳೆದ ಸಲ ನಮ್ಮ ತಂಡಕ್ಕೆ 10ನೇ ವರ್ಷ, ಅಂದರೆ ತಂಡವನ್ನು ಕಟ್ಟಿ ನಾವು 10ನೇ ವರ್ಷ, 2024ಗೆ 10 ವರ್ಷ. ಈ 10 ವರ್ಷದಲ್ಲಿ ನಾವು ಒಂದು ವಿಭಿನ್ನ ರೀತಿಯ ಒಂದು ನಾಟಕವನ್ನು ಒಂದು ರಂಗಭೂಮಿಗೆ ಕೊಡಬೇಕು. ಯಾಕಂದರೆ ಈ ಸೆಟ್ಟಿಂಗ್ ಆಗಿರ್ಬೋದು, ಈಗ ನಾಟಕ ಅಂದರೆ ಜನ ಏನಾದರೂ ಗಿಮಿಕ್ ಉಂಟಾ ಅಂತ ನೋಡ್ತಾ ಇದ್ದಾರೆ ನಾಟಕವನ್ನು. ಹಾಗಾಗಿ ವಿಭಿನ್ನ ರೀತಿಯ ಒಂದು ನಾಟಕವನ್ನು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟಮಿ ಅನ್ನೋಂಥ ನಾಟಕವನ್ನು ನಾನು ತಯಾರಿಯನ್ನು ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕಲಾ ಪೋಷಕರಾದ ಕೃಷ್ಣರಾಜ ಹೆಗ್ಡೆ, ದಿನೇಶ್ ಬನಾನ್ ನಕ್ರೆ, ಸದಾನಂದ ಸಾಲ್ಯಾನ್, ಸುಮಿತ್ ಶೆಟ್ಟಿ ಬೈಲೂರು ಉಪಸ್ಥಿತರಿದ್ದರು. ಖಲೀಲ್, V4 ನ್ಯೂಸ್, ಕಾರ್ಕಳ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.